ಎಚ್ಡಿಎಫ್ಸಿ ಬ್ಯಾಂಕ್ ಶಾಖೆ ಉದ್ಘಾಟನೆ. ಅತ್ತಾವರದ ಗ್ಲೋಬಲ್ ಇನ್ಸ್ಟಿಟ್ಯೂಟ್ನಲ್ಲಿ ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಸೋಮವಾರ ಚಾಲನೆ ನೀಡಿ ಶುಭ ಹಾರೈಸಿದರು. ಇವತ್ತು ಬ್ರಾಂಡ್ ಕಟ್ಟಿಂಗ್ ಇವತ್ತು 16 ಶಾಖೆ ಪ್ರಾರಂಭ ಆಗಿದೆ. ಇದು ಅತ್ಯಂತ ಬೆಳೆಯುವ ಪ್ರದೇಶ ಆರ್ಥಿಕವಾಗಿ. ಯಾಕೆ ಹೇಳಿದರೆ ಒಂದು 15 ವರ್ಷದ ಮೊದಲು ಯಾವುದೇ ಕಟ್ಟಡ ಇಲ್ಲಿ ಇರಲಿಲ್ಲ. ಇನ್ನು ಮುಂದೆ ಇದೇ ಪ್ರದೇಶದಲ್ಲಿ ಸುಮಾರು 8,000 ಮನೆಗಳು ಹೊಸದಾಗಿ ಬರಲಿಕ್ಕೆ ಒಂದು ಪ್ರಾಜೆಕ್ಟ್ ಇದೆ. ನಿಮಗೆ ಹತ್ತದಲ್ಲಿ ನಿಮಗೆ ಅವರಿಂದ ಠೇವಣಾತಿಯನ್ನು ಪಡ್ಕೊಳ್ಬೋದು, ಅವರಿಗೆ ಬೇಕಾದಂಥ ಸಾಲವನ್ನು ಕೊಡ್ಬೋದು. 8,000 ಮನೆ ಹೊಸದಾಗಿ ಬರ್ತಾ ಇದೆ. ನೀವು ಕೊಡೋದಾದರೆ ಪ್ರಾಜೆಕ್ಟ್ ಲೋನು ಅವರಿಗೂ ಕೊಡ್ಬೋದು. ಸುಮಾರು 640 ಕೋಟಿಯ ಪ್ರಾಜೆಕ್ಟ್ ಅದು. ಈಗಾಗಲೇ ಅದರ ಎಲ್ಲ ಲೈಸೆನ್ಸ್ನ ಪ್ರಕ್ರಿಯೆಗಳು ಮುಗಿದಿದೆ. ಹಾಗಾಗಿ ಇಲ್ಲಿ ನೀವು ಪ್ರಾರಂಭ ಮಾಡಿದಂಥ ಇವತ್ತಿನ ಶಾಖೆ ಅತ್ಯಂತ ವೇಗವಾಗಿ ಬೆಳೆಯಲಿ, ಎಲ್ಲರಿಗೆ ಜನಸೇವೆಗೆ ಉಪಯೋಗವಾಗಲಿ, ಅತಿ ಹೆಚ್ಚು ಲಾಭ ಮಾಡುವ ಶಾಖೆ ಮಂಗಳೂರಿನಲ್ಲಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಎಚ್ಡಿಎಫ್ಸಿ ಅತ್ತಾವರ ಬ್ರಾಂಚ್ ಮ್ಯಾನೇಜರ್ ಧೀರಜ್ ಕಟ್ಟಮನೆ, ಕ್ಲಸ್ಟರ್ ಹೆಡ್ ವಾಸುದೇವನ್, ಫಿಲಿಪ್ ಕ್ವಾಡ್ರಸ್, ಸರ್ಕಲ್ ಹೆಡ್ ಮೋಹನ್ ಮೊದಲಾದವರು ಉಪಸ್ಥಿತರಿದ್ದರು.